ಕಡೇಶವಲ್ಯ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಇದರ ನೂತನ ಬರಿಮಾರು ಶಾಖೆಯ ಉದ್ಘಾಟನಾ ಕಾರ್ಯಕ್ರಮವು ಇಂದು ಬರಿಮಾರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕಟ್ಟಡದಲ್ಲಿ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇದರ ನಿರ್ದೇಶಕರಾದ ಟಿಜಿ ರಾಜಾರಾಮ್ ಭಟ್ ಅವರು ದೀಪ ಬೆಳಗಿಸಿ ಚಾಲನೆಯನ್ನ ನೀಡಿದರು. ನಂತರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸದಸ್ಯೆಯಾದ ಕಮಲಾಕ್ಷಿ ಕೆ ಪೂಜಾರಿ ಅವರು ನಾಮಫಲಕವನ್ನು ಉದ್ಘಾಟಿಸಿದರು. ಇದೇ ವೇಳೆ ಮಂಗಳೂರಿನ ಸಹಾಯಕ ಅಭಿವೃದ್ಧಿ ಅಧಿಕಾರಿಯಾದ ತ್ರಿವೇಣಿ ರಾವ್ ಅವರು ನೂತನ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಕಂಪ್ಯೂಟರ್ಗಳಿಗೆ ಚಾಲನೆಯನ್ನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರು ಸೇರಿದಂತೆ ಅನೇಕ ಜನತೆ ಉಪಸ್ಥಿತರಿದ್ದರು. महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि। वसिष्ठवामदेवाधिवन्दित महागणपतिं महादेवसुतं महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादिप्रियम्. ಶುಭದ ದಿವಸ. ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಳ್ತಾ ಇದ್ರಂತೆ, ರಾಮರಾಜ್ಯ ಆಗಬೇಕು ಈ ದೇಶ ಅಂತ. ಆಗ ಆಕ್ಷೇಪ ಒಂದು ಸಭೆಯಲ್ಲಿ ಏನ್ರಿ ನೀವು ಇಲ್ಲಿ ಮಹಾಸಭೆಯಲ್ಲಿ ರಾಮರಾಜ್ಯ ಬಗ್ಗೆ ಮಾತಾಡೋದು, ಎಲ್ಲರೂ ನಾವಿದ್ದೇವೆ, ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್, ಏನು ನಿಮ್ಮ ರಾಮರಾಜ್ಯ ಅಂತ ಕೇಳಿದಂತೆ. ಅದಕ್ಕೆ ಗಾಂಧಿ ಹೇಳಿದಂತೆ, ಯಾವೊಂದು ಗ್ರಾಮದಲ್ಲಿ ಒಂದು ಸಹಕಾರ ಸಂಘ ಇದೆ, ಒಂದು ಪ್ರಾಥಮಿಕ ಶಾಲೆ ಇದೆ, ಒಂದು ಆಸ್ಪತ್ರೆ ಇದೆ, ಇದು ಮೂರು ಇದ್ದಾಗ ಆ ಗ್ರಾಮ ರಾಮರಾಜ್ಯ ಆಗಲಿಕ್ಕೆ ಅದು ಅರ್ಹತೆಯನ್ನು ಪಡ್ಕೊಳ್ತದೆ. ಮತ್ತು ರಾಮರಾಜ್ಯ ಯಾವಾಗ ಆಗೋದು ಅಂತ ಕೇಳಿದಂತೆ. ಮಧ್ಯರಾತ್ರಿ ಸಂಪೂರ್ಣ ಎಂತ ಮೇಡಮ್ ಸ್ವರ್ಣಾಲಂಕೃತೆಯಾದ ಒಬ್ಬಳು ಆಕೆ ಮಹಿಳೆ ರಸ್ತೆ ಮಧ್ಯೆ, ತನ್ನ ಹಳ್ಳಿಯ ರಸ್ತೆ ಮಧ್ಯೆ ಮಧ್ಯರಾತ್ರಿ ಓಡಾಡಲಿಕ್ಕೆ ಯಾವಾಗ ಸಾಧ್ಯ ಆಗ್ತದೋ ಅದು ರಾಮರಾಜ್ಯ ಅಂತ ಮಹಾತ್ಮ ಗಾಂಧಿ ಹೇಳಿದಾನೆ. ಇವತ್ತು ಕಡೇಶ್ವರ ಸೇವಾ ಸಹಕಾರ ಸಂಘ ಈ ಹಾಲು ಉತ್ಪಾದಕ ಸಹಕಾರ ಸಂಘದ ಕೃಪಾ ಕಟಾಕ್ಷದಿಂದ ಒಂದು ಶಾಖೆಯನ್ನು ಆರಂಭ ಮಾಡಿದ್ದೀರಿ. ಈ ಶಾಖೆ ಇತೋಪ್ಯತೆಯಾಗಿ ಬೆಳಗಲಿ ಅಂತ ಮಾತಾಡಲಿಕ್ಕೆ ನಾನಿಲ್ಲಿ ಬಂದು ನಿಂತಿದ್ದೇನೆ. ನಾನು ಈ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಅಭಿನಂದನೆ ಸಲ್ಲಿಕೆ ಮಾಡಬೇಕು. ಸಹಕಾರ ಅನ್ನೋದು ಕೇವಲ ತೋಡಿಗೆ ಹಾಕಿದ ಪಾಪಿನ ಹಾಗೆ, ಈ ಕಡೆ ಹೋಗ್ಲಿಕ್ಕೂ ಆಗಬೇಕು, ಆ ಕಡೆ ಬರಲಿಕ್ಕೂ ಆಗಬೇಕು. ಈ ಸಹಕಾರ ಸಂಘ ಕೂಡ ಸದಸ್ಯರ ಈ ಭಾಗದ ರೈತಾಪಿ ವರ್ಗ ಸದಸ್ಯರ ಮೇಲಿದ್ದು ಬಂದ ಸಹಕಾರ ಸಂಸ್ಥೆ. ಕಡೇಶ್ವರ ಸೇವಾ ಸಹಕಾರ ಸಂಘ ಕೂಡ ಈ ರೈತಾಪಿ ವರ್ಗದ ಮೇಲಿದ್ದು ಬಂದ ಸಹಕಾರ ಸಂಸ್ಥೆ. ಇದೆರಡು ಸಹಕಾರ ಸಂಘಗಳು ಒಟ್ಟಾಗಿ ಕೆಲಸ ಮಾಡಲು ಸಾಧ್ಯ ಆದಾಗ ಏನಾಗ್ತದೆ ಅನ್ನೋದಕ್ಕೆ ಈ ಬರಿಮಾರು ಶಾಖೆ ಉದಾಹರಣೆ.